ಕಾಡಲ್ಲಿ ಸಿಂಹ ಇದೆ ಅಂದ್ರೇನೆ ನಾವು ಭಯ ಪಡ್ತೇವೆ. ಅಂತದ್ರಲ್ಲಿ ಸಿಂಹ ಜನ ಸೇರಿರೋ ಹೋಟೆಲ್ಗೆ ಬಂದ್ರೆ ಹೇಗಿರಬಹುದು? ನಿನ್ನೆ ರಾತ್ರಿ ಗುಜರಾತ್ನ ಸರೋವರ್ ಹೋಟೆಲ್ಗೆ ಸಿಂಹವೊಂದು ರಾಜಾರೋಷವಾಗಿ ಎಂಟ್ರಿ ಕೊಟ್ಟಿತ್ತು. ಈ ದೃಶ್ಯ ಹೋಟೆಲ್ನ ಆವರಣದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ರಸ್ತೆಯಲ್ಲಿ ವಾಹನಗಳು ಓಡಾಡ್ತಾ ಇದ್ರೂ ಯಾವುದೇ ಭಯ ಇಲ್ಲದೆ ಹೋಟೆಲ್ ಆವರಣದಿಂದ ಹಾರಿ ಸಿಂಹ ಹೊರ ಬಂದಿದೆ. ಹತ್ತಿರದ ಗಿರ್ನಾರ್ ಅರಣ್ಯ ಪ್ರದೇಶದಿಂದ ಬಂದ ಈ ಸಿಂಹ ಕೆಲ ಕಾಲ ಹೋಟೆಲ್ ಸಿಬ್ಬಂದಿಗಳಲ್ಲಿ ಹಾಗೂ ಅತಿಥಿಗಳಲ್ಲಿ ಆತಂಕ ಸೃಷ್ಟಿಸಿತ್ತು.